ಮುಂದಿನ ದಿನಗಳಲ್ಲಿ ಪಿಲಿಕುಳದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳನ್ನು ಆಯೋಜಿಸಲು ಸಿದ್ಧತೆಗಳು ನಡೀತಾ ಇದೆ. ನ್ಯಾಯಾಲಯದಿಂದ ಅನುಮತಿ ದೊರೆತಲ್ಲಿ ಪಿಲಿಕುಳದಲ್ಲಿ ಕಂಬಳವನ್ನು ಕೂಡ ಆಯೋಜಿಸಲಾಗುವುದು ಎಂದು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಇದರ ಜೊತೆಗೆ ಮುಂದಿನ ತಿಂಗಳು ಪಿಲಿಕುಳದಲ್ಲಿ ಮತ್ಸ್ಯ ಮೇಳವನ್ನು ಆಯೋಜಿಸಲಾಗ್ತಾ ಇದ್ದು, ಸಾರ್ವಜನಿಕರಿಗೆ ವಿವಿಧ ಬಗೆಯ ತಾಜಾ ಮೀನುಗಳನ್ನು ಸ್ಥಳದಲ್ಲಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದರು. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಆಚರಣೆಗಳನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಬಹುಶಃ ಆ ನಿಟ್ಟಿನಲ್ಲಿ ನಾವು ಕಂಬಳವನ್ನು ಕೂಡ ಈ ಹಿಂದೆ ನಾವು 6 ಬಾರಿ ಪಿಲಿಕುಳದಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದ ಹಂತದಲ್ಲಿದೆ. ನ್ಯಾಯಾಲಯದಿಂದ ನಮಗೆ ತೀರ್ಪು ದೊರೆತಲ್ಲಿ ನಾವು ಖಂಡಿತ ಕಂಬಳವನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೇವೆ. ಹಾಗೆ ನಾವು ಮುಂದಿನ ತಿಂಗಳಲ್ಲಿ ಇಲ್ಲಿ ಮತ್ಸ್ಯ ಮೇಳವನ್ನು ಕೂಡ ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ನಮ್ಮಲ್ಲಿ ಒಂದು ಪಿಲಿಕುಳ ಕೆರೆ ಇದೆ. ಆ ಕೆರೆಯಲ್ಲಿ ನಾವು ಪ್ರತಿ ವರ್ಷ 20,000 ಮೀನನ್ನು ಬಿಡ್ತಾ ಇದ್ದೇವೆ. ಆ ಮೀನುಗಳನ್ನು ಹಿಡಿದು ತಾಜಾ ಮೀನುಗಳನ್ನ ನಮ್ಮ ಮಂಗಳೂರಿನ ಎಲ್ಲ ನಮ್ಮ ಗ್ರಾಹಕರಿಗೆ ನಾವು ಅಲ್ಲಿಯೇ ಮಾರಾಟ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಕೂಡ ಮುಂದಿನ ತಿಂಗಳು ಹಮ್ಮಿಕೊಳ್ಳಿಕ್ಕಿದ್ದೇವೆ.